ನಮ್ಮಲ್ಲಿ ಗೇರು ಬೆಳೆಯನ್ನು ಬಹಳಷ್ಟು ವರ್ಷಗಳಿಂದ ಬೆಳೆದುಕೊಂಡು ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಇದರಲ್ಲಿ ಗೇರು ಬೀಜಕ್ಕೆ ಉತ್ತಮ ಧಾರಣೆ ಇದೆ, ಉತ್ತಮ ಒಂದು ಮಾರುಕಟ್ಟೆ ಕೂಡ ಇದೆ, ಇದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಗೇರು ಹಣ್ಣಿನ ವಿಚಾರಕ್ಕೆ ಬಂದರೆ ಅದು ಒಂದು ರೀತಿ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕಂತ ಹೇಳಿದರೆ ಅದರಿಂದ ಕೂಡ ಸಾಕಷ್ಟು ಆದಾಯವನ್ನು ಗಳಿಸುವಂತಹ ದಾರಿ ಇದ್ದರೂ ಕೂಡ ಅದನ್ನು ಹೇಗೆ ಬಳಕೆ ಮಾಡಬಹುದು ಎನ್ನುವಂಥ ಒಂದು ಸೂಕ್ತವಾದ ಮಾರ್ಗದರ್ಶನ ಅಥವಾ ಮಾಹಿತಿಯ ಕೊರತೆಯಿಂದಾಗಿ ಅದನ್ನು ಬಳಕೆ ಮಾಡುವಂಥದ್ದು ಬಹಳಷ್ಟು ಹಿಂದೆ ಉಳಿದುಕೊಂಡಿದೆ. ಆದರೆ ಇದೀಗ ಗೇರು ಬೀಜದಿಂದ ಉತ್ತಮವಾದ ಆದಾಯವನ್ನು ಪಡೆಯುವಂತಹ ಜೊತೆಗೆ ಗೇರು ಹಣ್ಣಿನಿಂದಲೂ ಕೂಡ ಉತ್ತಮವಾದ ಆದಾಯವನ್ನು ಗಳಿಸಿಕೊಳ್ಳೋದಕ್ಕೆ ಒಂದು ದಾರಿಯನ್ನು ಹುಡುಕಿಕೊಟ್ಟಿದ್ದಾರೆ. ಅದು ಯಾರು ಅಂತ ಹೇಳಿದರೆ ನಮ್ಮ ಪುತ್ತೂರಿನಲ್ಲಿರುವಂತಹ ಗೇರು ಸಂಶೋಧನಾ ನಿರ್ದೇಶನಾಲಯ ಏನಿದೆ, ಇದರಲ್ಲಿರುವಂತಹ ವಿಜ್ಞಾನಿಗಳು ಈಗ ಸರಿಸುಮಾರು 17ರಷ್ಟು ಖಾದ್ಯಗಳನ್ನು ಈ ಒಂದು ಗೇರು ಹಣ್ಣಿನಿಂದ ಒಂದು ತಯಾರು ಮಾಡಬಹುದು ಅನ್ನುವಂಥದ್ದನ್ನು ಸಂಶೋಧನೆ ಮಾಡಿದ್ದಾರೆ. ಮಾತ್ರವಲ್ಲ, ಇದನ್ನು ಪರೀಕ್ಷೆಗೆ ಕೂಡ ಒಳಪಡಿಸಿದ್ದಾರೆ. ಜೊತೆಗೆ ಇದನ್ನು ಯಶಸ್ವಿಯಾಗಿ ಒಂದು ಅನುಷ್ಠಾನ ಮಾಡುವಂಥ ಹಂತದಲ್ಲೂ ಕೂಡ ಇದ್ದಾರೆ. ಯಾರೆಲ್ಲ ಒಂದು ಉದ್ಯಮಿಗಳಿದ್ದಾರೆ ಅಥವಾ ಯಾರೆಲ್ಲ ಈ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಆ ಮೂಲಕ ಅವರು ಗೇರು ಹಣ್ಣಿನಿಂದ ವಿವಿಧ ಖಾದ್ಯಗಳನ್ನು ತಯಾರಿಸಿ ಮಾರಾಟ ಮಾಡಬಹುದು ಅಂತ ಅಂದುಕೊಂಡಿದ್ದಾರೋ ಅವರಿಗೆ ಒಂದು ತಂತ್ರಜ್ಞಾನವನ್ನು ಒದಗಿಸಿಕೊಡೋದಕ್ಕೆ ಕೂಡ ಈಗ ಸಿದ್ಧರಾಗಿದ್ದಾರೆ. ಸೊ ಈಗಾಗಲೇ ಈ ಹಂತದಲ್ಲಿ ಈ ಒಂದು ಆಹಾರ ಸಂಸ್ಕರಣಾ ಉದ್ಯಮಿಗಳ ಜೊತೆಗೆ ಒಂದು ಸಮಾಲೋಚನೆ ಅಂದರೆ ಸಂವಾದವನ್ನು ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ಈಗ ಈ ಒಂದು ತಂತ್ರಜ್ಞಾನ ಹೇಗೆ ಡೆವಲಪ್ ಆಗಿದೆ, ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಖಾದ್ಯಗಳನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯೋಗಗಳಾಗಿದೆ ಅನ್ನುವಂಥದ್ದನ್ನು ಈಗ ತಿಳಿದುಕೊಂಡು ಬರೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ವೀಣಾ GL ಅಂತ ಹೇಳಿ. ಇಲ್ಲಿನ ಹಿರಿಯ ವಿಜ್ಞಾನಿಗಳಾಗಿ ನಾನು ಈ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಗೇರು ಹಣ್ಣು ಎಲ್ಲರಿಗೂ ತಿಳಿದಿರುವಂತೆ ಈ ಪ್ರಾಂತ್ಯದ ಬೆಳೆಯಾಗಿದ್ದು, ಗೇರು ಹಣ್ಣನ್ನು ನಾವು ಹೆಚ್ಚಾಗಿ ಅದೊಂದು ತ್ಯಾಜ್ಯ ರೂಪದ ಹಣ್ಣಾಗಿ ನಾವು ಎಲ್ಲ ಕಡೆಯಲ್ಲೂ ನೋಡ್ತಾ ಇದ್ದೀವಿ. ಸುಮಾರು ರೈತರಿಗೆ ಗೇರು ಹಣ್ಣಿನಿಂದ ಆಗುವಂತಹ ಲಾಭಗಳ ಬಗ್ಗೆ ಒಂದು ಅರಿವಿಲ್ಲ. ಅಷ್ಟೇ ಅಲ್ದಿರ ನಾವು ಮಾರ್ಕೆಟಲ್ಲಿ ನೋಡೋದಾದರೂ ಎಲ್ಲ ಹಣ್ಣುಗಳನ್ನು ನೋಡ್ತೀವಿ, ಆದರೆ ಬಹುಮುಖ್ಯವಾದಂತಹ ನ್ಯೂಟ್ರಿಷನಲಿ ರಿಚ್ ಆಗಿರುವಂಥ ಅಂದರೆ ವಿಟಮಿನ್ ಸಿಯಿಂದ ಹೇರಳವಾಗಿರುವಂತಹ ಗೇರು ಹಣ್ಣಿಗೆ ಅದರದೇ ಆದಂತಹ ಗ್ರಾಹಕರಿಲ್ಲ. ಅದಕ್ಕೆ ಆಗಿರುವಂತಹ ಒಂದು ಬೆಂಬಲ ಬೆಲೆ ಆಗಲಿ ಅಥವಾ ಮಾರ್ಕೆಟ್ ಬೆಲೆ ಆಗಲಿ ಬೇರೆ ಹಣ್ಣುಗಳಿಗೆ ಸಿಗುವಂತೆ ಗೇರು ಹಣ್ಣಿಗಿಲ್ಲ. ಗೇರು ಹಣ್ಣು ವೈಜ್ಞಾನಿಕವಾಗಿ ಫಾಲ್ಸ್ ಫ್ರೂಟ್ ಆಗಿದ್ದರೂ ಸಹ ಹಲವಾರು ಅಂದರೆ ನ್ಯೂಟ್ರಿಷನ್ ಅಂಶಗಳಿಂದ ಆಗಿರ್ಬೋದು, ಮಿನರಲ್ಸ್ಗಳಿಂದ ಆಗಿರ್ಬೋದು, ಬೇರೆ ಹಣ್ಣುಗಳ ಜೊತೆ ನಾವು ಹೋಲಿಸಿದಾಗ ಇದು ಬಹಳ ಹೆಚ್ಚಾಗಿಯೇ ಕಂಡುಬರುತ್ತೆ. ಸೊ ಈ ಒಂದು ಅಂಶವನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಕನ್ಸಿಡರ್ ಮಾಡಿ ಗೇರು ಹಣ್ಣಿನಿಂದ ಹಲವಾರು ಪದಾರ್ಥಗಳನ್ನು ಅಂದರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ತಯಾರಿಸಿದ್ದೇವೆ. ಅದರಲ್ಲಿ ಬಂದು ಈ ಕ್ಯಾಶ್ಯೂ ಆ್ಯಪಲ್ ಫ್ರೂಟ್ ಬಾರ್ ಅಂತ ಹೇಳಿ ಗೇರು ಹಣ್ಣನ್ನೇ ಉಪಯೋಗಿಸಿಕೊಂಡು ಮಾಡಿದಂತಹ ಫ್ರೂಟ್ ಬಾರ್. ನಾವು ಬೇರೆ ಹಣ್ಣುಗಳಲ್ಲಿ ನೋಡೋದಾದರೆ ಈಗ ಸೀಬೆಯಿಂದ ಆಗಿರ್ಬೋದು, ಪೇರಳೆ ಅಂತ ಏನು ಹೇಳ್ತಾರೆ ಅದರಿಂದ, ಮತ್ತು ಮಾವಿನ ಹಣ್ಣಿನಿಂದ ಫ್ರೂಟ್ ಲೆದರ್ಸ್ ಅಥವಾ ಫ್ರೂಟ್ ಬಾರ್ ಅನ್ನೋದನ್ನು ಮಾಡ್ತಾರೆ. ಸೊ ಅದೇ ಒಂದು ಮಾದರಿಯಲ್ಲಿ ನಾವು ಗೇರು ಹಣ್ಣನ್ನು ಸುಮಾರು 70-80% ಅಷ್ಟು ನಾವು ಗೇರು ಹಣ್ಣನ್ನು ಉಪಯೋಗಿಸಿಕೊಂಡು ಮಾಡಬಹುದಾದಂತಹ ಹಾಗೂ ನ್ಯೂಟ್ರಿಷನಲ್ಲಿ ತುಂಬ ರಿಚ್ ಆಗಿರುವಂತಹ ವಿಟಮಿನ್ ಸಿ ಆಗಿರ್ಬೋದು, ಫಿನಾಲ್ಸ್ ಆಗಿರ್ಬೋದು, ಫ್ಲೇವನಾಯ್ಡ್ಸ್ ಆಗಿ ಆ್ಯಂಟಿಆಕ್ಸಿಡೆಂಟ್ಸ್ಗಳಿಂದ ರಿಚ್ ಆಗಿರುವಂತಹ ಒಂದು ಫ್ರೂಟ್ ಬಾರನ್ನು ನಾವು ಬಹಳ ಸಿಂಪಲ್ ಟೆಕ್ನಾಲಜಿ ಇದನ್ನು ನಾವು ಡೆವಲಪ್ ಮಾಡಿದ್ದೇವೆ ಗೇರು ಹಣ್ಣಿನಿಂದ. ಇದು ಕೂಡ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿದೆ. ಮತ್ತು ನೀವು ಬೇರೆ ಅಂಗಡಿಗಳಲ್ಲಿ ನೋಡ್ಬೋದು ಈ ಸ್ಟ್ರಾಬೆರಿ ಲೆದರ್ಸ್ ಅಥವಾ ಸ್ಟ್ರಾಬೆರಿ ಫ್ರೂಟ್ ಬಾರ್ ಆಗಿರ್ಬೋದು, ಮತ್ತು ಆ್ಯಪಲ್ ಫ್ರೂಟ್ ಬಾರ್ಸ್ ಅಂತ ಆಗಿರ್ಬೋದು. ಅದರಲ್ಲಿ ಹಣ್ಣಿಗಿಂತ ಬೇರೆ ಆ್ಯಡೆಡ್ ಫ್ಲೇವರ್ಸ್ ಇರುತ್ತೆ, ಅದರಲ್ಲಿ ಆ್ಯಡೆಡ್ ಫ್ಲೇವರ್ಸ್ ಮತ್ತು ಆ್ಯಡೆಡ್ ಕಲರ್ಸ್ ಇರುತ್ತೆ. ಬಟ್ ಅದರಲ್ಲಿ ನೈಜ ರೂಪವಾಗಿ ಸಿಗುವಂಥ ಹಣ್ಣಿನ ಪಲ್ಪನ್ನು ಆ್ಯಡ್ ಮಾಡಿರೋದ್ರ ಬದಲು ಆರ್ಟಿಫಿಷಿಯಲ್ ಮಿಮಿಕಿಂಗ್ ಏಜೆಂಟ್ಸ್ನ ಹಾಕಿರ್ತಾರೆ. ಅದು ಆರೋಗ್ಯಕ್ಕೆ ಅಷ್ಟು ಉಪಯುಕ್ತವಾದದ್ದಲ್ಲ. ಆದರೆ ಗೇರು ಹಣ್ಣಿನಲ್ಲಿ ನಾವು ಡೆವಲಪ್ ಮಾಡಿರೋಂಥ ಟೆಕ್ನಾಲಜಿಲಿ ನಾವು 70-80% ಗೇರು ಹಣ್ಣನ್ನೇ ಉಪಯೋಗಿಸಿಕೊಂಡು ಮಾಡಿರುವಂತಹ ಫ್ರೂಟ್ ಲೆದರ್. ಮತ್ತು ಇದರಲ್ಲಿ ಫೈಬರ್ ಕೂಡ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗಾಗಿರಬಹುದು ಹಾಗೂ ಎಲ್ಲ ವಯಸ್ಕರಿಗೂ ಇದು ಬಹಳ ಉಪಯುಕ್ತವಾದಂತಹ ಫ್ರೂಟ್ ಲೆದರ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಯಾವುದೇ ಅಡಿಟಿವ್ಸ್ ಅಂತ ಅದಿಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಆ್ಯಡೆಡ್ ಫ್ಲೇವರ್ಸ್ ಆಗಿರಲಿ, ಆ್ಯಡೆಡ್ ಕಲರ್ಸ್ ಆಗಿರಲಿ ಇಲ್ಲ. ಇದು ನ್ಯಾಚುರಲ್ ಆಗಿ ಗೇರು ಹಣ್ಣು ಹೇಗಿದೆ ಅದನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ಮತ್ತು ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಉಳಿಯುವಂಥದ್ದು ಅಂತ ಬಂದರೆ ಗೇರು ಹಣ್ಣಿನ ಹಿಂಡಿ ಅಥವಾ ಸಿಪ್ಪೆ ಅಂತ ಏನು ಹೇಳ್ತೀವಿ ಅದು.
ಆ ಸಿಪ್ಪೆ ಬಹಳಷ್ಟು ಅಂದರೆ ಅದು ಕೂಡ ವೇಸ್ಟ್ ಅಲ್ದಿರ, ತ್ಯಾಜ್ಯ ಅಲ್ದಿರ, ಅದರಿಂದಲೂ ಕೂಡ ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡ್ಬೋದು ಅಂತ ಹೇಳಿ ನಮ್ಮ ಸಂಶೋಧನಾಲಯದಲ್ಲಿ ಈ ಗೇರು ಹಣ್ಣಿನ ಸಿಪ್ಪೆ ಹುಡಿಯನ್ನು ತೆಗೆದುಕೊಂಡು ಕ್ಯಾಶ್ಯೂ ಆ್ಯಪಲ್ ಪೊಮೇಸ್ ಪೌಡರ್ ಕುಕೀಸ್ ಅಂತ ಹೇಳಿ ಡೆವಲಪ್ ಮಾಡಿದ್ದೀವಿ. ಆರೋಗ್ಯಕ್ಕೆ ಬೆನಿಫಿಟ್ ಆಗೋ ರೀತಿ ಅಂದರೆ ಗೋಧಿ ಹುಡಿಯನ್ನು ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಈ ಕ್ಯಾಶ್ಯೂ ಆ್ಯಪಲ್ ಪೊಮೇಸ್ ಪೌಡರ್, ಗೇರು ಹಣ್ಣಿನ ಹುಡಿಯನ್ನು ಬೆರೆಸ್ಬಿಟ್ಟು ಈ ಕ್ಯಾಶ್ಯೂ ಆ್ಯಪಲ್ ಪೊಮೇಸ್ ಪೌಡರ್ ಕುಕೀಸ್ ಅನ್ನೋಂಥದ್ದನ್ನು ನಾವು ಡೆವಲಪ್ ಮಾಡಿದ್ದೇವೆ. ಇದು ಪ್ರೋಟೀನ್ ಮತ್ತು ಫೈಬರ್ ಅಂಶದಿಂದ ಕೂಡಿರುವಂಥದ್ದು. ಇದು ಮಕ್ಕಳಿಗಷ್ಟೇ ಅಲ್ಲ, ಬೇರೆ ವಯಸ್ಕರಿಗೂ ಕೂಡ ಇದು ಬಹಳ ಉಪಯುಕ್ತವಾಗಿದೆ. ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಕೂಡ ಬಹಳ ಚೆನ್ನಾಗಿದೆ. ಮತ್ತು ಇದರಲ್ಲಿ ನೋಡೋದಾದರೆ ಬೇರೆ ಆ್ಯಡೆಡ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್ ಕೂಡ ನಾವೇನನ್ನು ಆ್ಯಡ್ ಮಾಡಿಲ್ಲ. ಮತ್ತು ರಿಫೈನ್ಡ್ ಫ್ಲೋರ್ ಮತ್ತು ರಿಫೈನ್ಡ್ ಶುಗರ್ ಕೂಡ ಈ ಕ್ಯಾಶ್ಯೂ ಆ್ಯಪಲ್ ಪೊಮೇಸ್ ಪೌಡರ್ ಕುಕೀಸಲ್ಲಿ ಲಭ್ಯ ಇರೋದಿಲ್ಲ. ನಾವು ನ್ಯಾಚುರಲಿ ಏನೇನು ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಡೆವಲಪ್ ಮಾಡಿದಂತಹ ಒಂದು ಟೆಕ್ನಾಲಜಿ. ಮತ್ತು ಗೇರು ಹಣ್ಣಿನ ಸೀಸನ್ ಆಗಿದ ನಂತರ ನಮಗೆ ಇಲ್ಲಿನ ಒಂದು ಟ್ರೆಡಿಷ್ನಲ್ ಪ್ರಾಕ್ಟೀಸ್ ಅಂತ ಹೇಳಿದೆ. ಅಂದರೆ ಮಳೆಗಾಲದಲ್ಲಿ ಮಳೆ ಶುರು ಆಗಿದ ನಂತರ ಗೇರು ಹಣ್ಣಿನಲ್ಲಿ ಆಯ್ದಲೇ ಉಳಿದಿರುವಂತಹ ಬೀಜಗಳು ಮೊಳಕೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಟ್ರೆಡಿಷ್ನಲ್ ನಾಲೆಡ್ಜ್ ನಮ್ಮ ದಕ್ಷಿಣ ಕನ್ನಡದ್ದು. ಏನು ಮಾಡ್ತಾರೆ, ಜನರು ಹೋಗ್ಬಿಟ್ಟು, ರೈತರು ಎಸ್ಪೆಷಲಿ ಗೇರು ಮೊಳಕೆಯನ್ನು ಎತ್ಕೊಂಡು ಬಂದು ಸಾಂಬಾರಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು ಅಥವಾ ಪಲ್ಯಗಳನ್ನು ರೂಪದಲ್ಲಿ ಸೇವನೆ ಮಾಡ್ತಿದ್ರು. ಇದು ಒಂದು ಟ್ರೆಡಿಷ್ನಲ್ ಪ್ರಾಕ್ಟೀಸ್ ಆಗಿರೋದ್ರಿಂದ ಈ ಟ್ರೆಡಿಷ್ನಲ್ ಪ್ರಾಕ್ಟೀಸಲ್ಲೂ ಒಂದು ನ್ಯೂಟ್ರಿಷನಲ್ ರೀಸನ್ ಇರುತ್ತೆ ಬಿಹೈಂಡ್ ದಟ್. ಸೊ ಅದನ್ನು ನಾವೇನು ಅಂತ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆನಂತರ ಗೇರು ಮೊಳಕೆಯನ್ನು ಉಪಯೋಗಿಸ್ಕೊಂಡು ಈ ಕುಕೀಸನ್ನು ನಾವು ತಯಾರು ಮಾಡಿದ್ದೇವೆ. ಇದು ಯಾಕೆ ಅಂತ ನೋಡಿದ್ರೆ, ಈ ಗೇರು ಅಂತ ಬಂದರೆ ಗೋಡಂಬಿ ಮತ್ತು ಗೇರು ಬೀಜದ ಮೊಳಕೆಯ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ನ ಕಂಪೇರ್ ಮಾಡಿದಾಗ ಗೇರು ಬೀಜದ ಮೊಳಕೆಯಲ್ಲಿ ಹೆಚ್ಚಿನ ಪ್ರಮಾಣದಂತಹ ಈ ಬಯೋ ಅವೈಲೇಬಲ್ ಮಿನರಲ್ಸ್ ಏನೇನಿರುತ್ತೆ ಗೋಡಂಬಿಯಲ್ಲಿ ಸಿಗದಲೇ ಇರುವಂಥದ್ದು ಗೋಡಂಬಿಯ ಮೊಳಕೆಯಲ್ಲಿ ಸಿಗ್ತದೆ. ಆದರೆ ಗೋಡಂಬಿಯ ಮೊಳಕೆಯನ್ನು ನಾವು ಜಾಸ್ತಿ ದಿನ ಪ್ರಿಸರ್ವ್ ಮಾಡಿ ಇಡೋಕ್ಕಾಗಲ್ಲ. ಯಾಕಂದರೆ ಅದು ಹೇಗೆ ಬೇರೆ ಫ್ರೆಜೈಲ್ ಮೆಟೀರಿಯಲ್ಸ್ ಹೇಗಿರುತ್ತೆ ಬೇಗ ಅದರ ಶೆಲ್ಫ್ ಲೈಫ್ ಕಳ್ಕೊಳ್ಳೋದ್ರಿಂದ ನಾವು ಅದನ್ನು ಡ್ರೈ ಮಾಡಿ ಪೌಡರ್ ಮಾಡಿ ಮತ್ತು ಎಲ್ಲ ವಯೋಮಾನದವರಿಗೆ ಸೂಟಬಲ್ ಆಗೋ ರೀತಿ ಇದೊಂದು ಸ್ನ್ಯಾಕಿ ಪದಾರ್ಥ, ಅಂದರೆ ಏನು ಸ್ನ್ಯಾಕ್ ಫುಡ್ ಅಂತ ಕನ್ಸ್ಯೂಮ್ ಮಾಡ್ತೀವಿ. ಮತ್ತು ಮಕ್ಕಳಿಗೆ ಬೇರೆಯವ್ರಿಗೂ ಸಹ ಇದು ಯೂಸ್ಫುಲ್ ಆಗಿರೋ ರೀತಿಯಲ್ಲಿ ಒಂದು ಅಂದರೆ ಸ್ಪ್ರೌಟ್ ಕುಕೀಸನ್ನು ನಾವು ಡೆವಲಪ್ ಮಾಡಿದ್ದೇವೆ. ಇದು ಸಹ ಪ್ರೋಟೀನ್ ಮತ್ತು ಫೈಬರ್ ಈ ಎರಡು ಅಂಶಗಳಿಂದ ಬಹಳ ಹೇರಳವಾಗಿದೆ. ಬೇರೆ ಕುಕೀಸ್ಗಳಿಗೆ ಕಂಪೇರ್ ಮಾಡಿದಾಗ ಇದು ನ್ಯೂಟ್ರಿಷನಲಿ ತುಂಬ ಬೆಟರ್ ಆಗಿದೆ ಅಂತಲೇ ಹೇಳ್ಬೋದು. So, Namaste to all. I am Dr. Jyoti Nishad. I am Scientist Food Technology at ICAR Directorate of Cashew Research, Puttur, Karnataka. So here at ICAR Directorate of Cashew Research, we do lots of work on the value addition. So mainly we are focusing on cashew apple value addition. So first we'll see like what are the products which we have developed here from the cashew apple juice. So this is Cash Lime. So the Cash Lime is ready to serve beverage from the cashew apple, and it is a blend of cashew apple and lemon. So it is very refreshing, and because we have used a blend of the juices, the astringency is not there, and it is very refreshing, and people are really liking it, and it has a great market potential also, this Cash Lime from the cashew apple juice. And as the cashew apple is naturally rich in vitamin C and various polyphenol, so this product is also rich in vitamin C as well as the polyphenol content and antioxidant activity. And as cashew apple has its own sweetness, so the amount of sugar which you use in the products, it will automatically get decreased. So this is the Cash Lime. Then another variant of this is Gingy Cash Lime. So this Gingy Cash Lime is with the ginger flavor. So ginger, cashew apple and lemon blend. So this is the Gingy Cash Lime. Then another variant in this is Gingy Cash Lime Fizz. So this is a carbonated ginger cash lime. So it is also, because it is carbonated, it has soda, so it is very refreshing and thirst quenching, especially in the summers. Then another product is the squash. So basically it is a concentrated form, and before consumption you can dilute this product in 1:3 or 1:4 ratio, means 1 part of the squash and 3 to 4 parts of the water, and then you can relish it. Next in the range we have cashew apple cider. So this is also from cashew apple juice. It is a fermented product. So in the market, if you see, apple cider is available, and apple is very expensive. So if people are they want to go for alternative raw materials, so it is a very good alternative, cashew apple. So cashew apple cider we have developed here. The alcohol content maximum is 6%, and again it is very rich in vitamin C and various antioxidant activity. This is the cashew apple wine. So
we are yet to commercialize this wine. So here, like what special we have done, like we have standardized a microbial consortium to improve the flavor. So this wine has very good flavor, and like cashew apple astringency and that off flavor is not there. Okay, then next from the cashew apple juice is cashew apple jam. Again, here it is prepared from the cashew apple juice, and what is special in this is we have not used any flavorings like extra additive and all. And this jam is, again, it is rich in vitamin C, various antioxidant activity, and the sugar requirement is less. And also we have standardized a formulation where we have replaced the commercial pectin with the natural pectin. So that variant is also available with us. So this is the cashew apple jam, and the shelf life is around 6 months. So the next product is cashew apple jelly. Again, here also we have replaced the commercial pectin with the natural pectin, and sugar requirement was less, rich in vitamin C. It is also rich in antioxidant activity. The shelf life is around 6 months. Okay, so this is the very recent product of our directorate. This is cashew apple liquid sweetener, or you can say cashew apple jaggery. So this is developed entirely from the cashew apple. There is no preservative, no additive, no sweetener, nothing we have added. It is entirely from the cashew apple juice. It has moderate glycemic index. So now people are very much concerned about the health. So it is a very good alternative for the sugarcane based jaggery, and people who are looking for the healthy sweetness, they can use it. So it can replace the honey, and in there are various researches are available where they have done animal studies, and it is reported cashew apple is reported to have the anti-diabetic properties. Also it helps in the fat reduction. The next product is cashew prash. This we have developed from the cashew apple pulp. So now there is no wastage also for the residue or pomace. Okay, so the market available Chyawanprash is made from the amla, and amla is like expensive, whereas cashew apple is a very cheap source of raw material for developing the prash. So if we'll say, like we have compared the nutritional value with the market available prash and our prash, and the nutritional value is on par. Even the antioxidant activity is high in this, and various minerals, especially iron, it is more in the cashew prash. So it is also again a very good alternative for the market available prash, and it opens up a good opportunity for the startups who wants to take up this product. The next is cashew apple herbal tea. So this herbal tea we have developed along with different like combination of spices, herbs, flowers and all. So we have around, like we have different variants based on the requirement of the people. If they want to have some cooling effect, there is a different variant. If they want to cure cold, then there is a different variant for the herbal tea. So this is another very economic and potential product from the cashew apple. Next is cashew apple milk delight. So basically it is a very good dessert, you can say, for the children and for adults also as well. And like milk peda is available in the market. So here we have standardized the technology which makes it a very simple thing, and the raw material and the ingredients which we have used here is very simple to store and to process also. And as it has cashew apple in it, so like significant amount of cashew apple is there, so it has vitamin C, antioxidant activity. There is no need of adding any extra flavor and color to the product. So it comes naturally from the cashew apple. The next is cashew sprout healthy bites. So basically this is again developed from the cashew sprout, and it is a vegan product. So basically now people are looking for the vegan diets. So it is a vegan product. There is no use of any dairy butter or dairy sweetener. In this, no sugar, like no in the refined form or in the jaggery we have not used it, and it is very rich in fiber, rich in iron, rich in calcium. So basically the women, especially pregnant and lactating women, they can have this. It is a very good source of all these nutrients which are required for them. Otherwise also it is a very healthy like alternative snack for the people who don't want to take sugar, who don't want to take the dairy based fat and all. So this is a very good alternative for the people. The another product is cashew apple diet muffin. So basically here we have used cashew apple as a fat replacer. So in this muffin, it has around 6 to 67% less fat as compared to the market available muffins, and also the sugar addition was less in this. And it is vegetarian. There was no egg used, and there is no refined flour, no refined sugar we have used in this. And this technology also we have commercialized basically.
ಓಕೆ, ನೋಡಿ, ಇವಾಗ ನಮ್ಮ ದೇಶದಲ್ಲಿ ಸುಮಾರು 8 ಲಕ್ಷ ಟನ್ಗಳಷ್ಟು ಕಚ್ಚಾ ಬೀಜವನ್ನು ಬೆಳೀತಾ ಇದ್ದೇವೆ. ಅದರಲ್ಲಿ 8 ಲಕ್ಷ ಟನ್ ಕಚ್ಚಾ ಬೀಜದಲ್ಲಿ ಅದರ ಜೊತೆಗೆ ಹಣ್ಣು ವೇಸ್ಟ್ ಆಗ್ತಾಯಿದೆ. ಸುಮಾರು ಒಂದು 60 ಲಕ್ಷ ಟನ್ಗಳಷ್ಟು ನಮಗೆ ಹಣ್ಣು ಸಿಗ್ತಾ ಇದೆ. ಈ ಹಣ್ಣನ್ನು ಯಾರು ಕೂಡ ಮೌಲ್ಯವರ್ಧನೆ ಮಾಡ್ತಾಯಿಲ್ಲ. ಹೆಚ್ಚು ಕಮ್ಮಿ ಹತ್ರ ಒಂದು 3/4% 1% ಗೋವಾದಲ್ಲಿ ಸ್ವಲ್ಪ ಫೆನ್ನಿ ತೆಗಿಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಬಿಟ್ಟರೆ ಮತ್ತು ಯಾರು ಕೂಡ ಅದನ್ನು ಉಪಯೋಗಿಸ್ತಾ ಇಲ್ಲ. ರೈತರಿಗೆ ಇದರಿಂದ ಯಾವುದೇ ಲಾಭ ಸಿಗ್ತಾ ಇಲ್ಲ. ಸುಮ್ಮನೆ ಭೂಮಿಗೆ ಹೋಗಿ ಅದು ಹಣ್ಣು ಹಾಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಸುಮಾರಷ್ಟು ಸಂಶೋಧನೆಗಳು ಮಾಡಿಬಿಟ್ಟು ಇತ್ತೀಚೆಗೆ ನಾವು ಒಂದು 17 ವಿವಿಧ ಹಣ್ಣಿನಿಂದ ಮಾಡಬಹುದಾದ ಪದಾರ್ಥಗಳನ್ನು ನಾವು ತಯಾರಿಸಿದ್ದೇವೆ. ಅಂದರೆ ಒಂದು ಜೋನಿ ಬೆಲ್ಲ ಆಗಿರ್ಬೋದು, ಹಣ್ಣಿನಿಂದ ನಿಮ್ಮ ಆರೋಗ್ಯವರ್ಧಕವಾದ ಚ್ಯವನ್ಪ್ರಾಶ್ ಆಗಿರ್ಬೋದು, ಅದರ ಹಣ್ಣಿನ ಪುಡಿಯಿಂದ ಕುಕ್ಕೀಸ್ ಆಗಿರ್ಬೋದು, ಆಮೇಲೆ ಈಗ ನಿಮ್ಮ ಪೆಪ್ಸಿ ಕೋಲಾ ಎಲ್ಲ ಕುಡಿಯೋ ಥರ ಅದಕ್ಕಿಂತ ಉತ್ತಮ ಆರೋಗ್ಯಕರವಾದ ಪೇಯ, ಅಂದರೆ ನಾವು ಅದು ರೆಡಿ ಟು ಸರ್ವ್ ಬ್ಯೂರೇಜ್ ಅಂತ ಹೇಳ್ತೀವಿ, ಅದನ್ನು ಮಾಡಿದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾಂಬಿನೇಷನ್. ಕೆಲವರಿಗೆ ಗೇರು ಹಣ್ಣಿನ ವಾಸನೆ ಇಷ್ಟ ಆಗೋದಿಲ್ಲ, ಅದು ತೆಗಿಲಿಕ್ಕೋಸ್ಕರ ನಾವು ಶುದ್ಧವಾದ ಈ ಶುಂಠಿ ಎಕ್ಸ್ಟ್ರಾಕ್ಟನ್ನು ಹಾಕ್ಕೊಂಡು ಅದ್ರ ಜೊತೆ ನಿಂಬೆಹಣ್ಣನ್ನು ಹಾಕ್ಕೊಂಡು ಜಿಂಜಿ ಕ್ಯಾಶ್ ಲೈಮ್ ಅನ್ನೋ ಪ್ರಾಡಕ್ಟನ್ನು ತಂದಿದ್ದೀವಿ. ಅದ್ರ ಜೊತೆಗೆ ಕೆಲವರಿಗೆ ಫಿಜ್ ಬೇಕಾಗ್ತದೆ, ಸೋಡಾ, ಆ್ಯಪಿ ಫಿಜ್ ಅಂತ ಕುಡಿತಾ ಇದ್ದೀರಿ. ಆ ಥರದ ಪೇಯವನ್ನು ಕೂಡ ನಾವು ಗೇರು ಹಣ್ಣಿಂದ ಮಾಡಿದ್ದೀವಿ. ಹಾಗೆ ಜಾಮ್, ಜೆಲ್ಲಿ ಮತ್ತು ಕಾನ್ಸಂಟ್ರೇಟ್ ಅದೆಲ್ಲ ನಾವು ಮಾಡಿದ್ದೀವಿ ಮುಂಚೆಯಿಂದ. ಹಾಗೆ ಸೈಡರ್ ಅನ್ನುವಂಥ ಕಡಿಮೆ ಮದ್ಯಸಾರ ಇರುವಂಥ ಒಂದು ನಿಮ್ಮ ಜೀರ್ಣಕ್ಕೆ ಅನುಕೂಲವಾಗುವಂಥ ಒಂದು ಪ್ರಾಡಕ್ಟನ್ನು ಕೂಡ ನಾವು ಡೆವಲಪ್ ಮಾಡಿದ್ದೀವಿ. ಹಾಗೆ ಇದರಿಂದ ಏನಾಗ್ತದೆ ಅಂದರೆ ಬೆಲ್ಲ, ಇತ್ತೀಚೆಗೆ ನಾವು ಜೋನಿ ಬೆಲ್ಲ ಅಂತ ಏನು ಕರಿತಿರಲ್ಲ, ಕಬ್ಬಿಂದ ಜೋನಿ ಬೆಲ್ಲ ಕೇಳಿದ್ದೀರಿ. ನಾವು ಗೇರು ಹಣ್ಣಿಂದ ಕೂಡ ಜೋನಿ ಬೆಲ್ಲ ತೆಗೆದೀವಿ. ಆ ಜೋನಿ ಬೆಲ್ಲವನ್ನು ಸುಮಾರು 1 ವರ್ಷಗಳ ಕಾಲ ಹಾಳಾಗದಂತೆ ಇಡ್ಬೋದು. ಸೊ ಇದರ ಈ ಮುಖ್ಯ ಉದ್ದೇಶ ಏನಂದರೆ, ರೈತರು ಬರೀ ಬೀಜದಿಂದ ಗೇರು ಬೆಳೆಯನ್ನು ನಂಬಿಕೊಂಡ್ರೆ ಅವರಿಗಷ್ಟು ಲಾಭ ಸಿಗ್ತಾ ಇಲ್ಲ. ಹಾಗಾಗಿ ಈ ಹಣ್ಣನ್ನು ಯಾರು ಹಣ್ಣಿನಿಂದ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾರಲ್ಲ, ಈ ಫುಡ್ ಕಂಪನಿ, ಅವರಿಗೆ ಸಪ್ಲೈ ಮಾಡಿದ ರೈತರಿಗೆ ಬೀಜದ ಜೊತೆಗೆ ಹಣ್ಣಿಗೂ ಕೂಡ ಮೌಲ್ಯ ಸಿಗಲಿಕ್ಕಿದೆ. ಹಾಗೆ ನಮ್ಮ ಪುತ್ತೂರಿನಲ್ಲೇ ಒಬ್ಬರು ನಿಧಿ ಫುಡ್ಸ್ ಅಂತಿದೆ, ನೀವು ನಿತ್ಯ ಚಪಾತಿ ಕೇಳಿರ್ಬೋದು. ಅವರು ನಮ್ಮಲ್ಲಿಂದ 2-3 ಟೆಕ್ನಾಲಜಿ ತೊಗೊಂಡೋಗಿದ್ದಾರೆ. ಇತ್ತೀಚೆಗೆ ಅವರು ಗೇರು ಹಣ್ಣಿನ ಬೆಲ್ಲದ ಟೆಕ್ನಾಲಜಿ ತೊಗೊಂಡಿದ್ದಾರೆ. ಆಮೇಲೆ ಮೊಳಕೆ ಕುಕ್ಕೀಸ್ ಟೆಕ್ನಾಲಜಿ ಕೊಡ್ತು. ಮೊಳಕೆ ಕುಕ್ಕಿ ನೀವು ಪುತ್ತೂರಿನ ಹೋಟ್ಲಲ್ಲೂ ನೋಡ್ತಾ ಇದ್ದೀರಿ. ಅದೆಷ್ಟು ಪೌಷ್ಟಿಕಾಂಶ ಇದೆ ಅಂದರೆ, ನೀವು ಗುಡ್ಡೆ ಬಿಸ್ಕೆಟು ಇಂಥ ಬಿಸ್ಕೆಟೆಲ್ಲ ತಿನ್ನೋದು ಬದಲು ಈ ಮೊಳಕೆ ಕುಕ್ಕೀಸ್ ತಿಂದರೆ ನಿಮಗೆ 12% ಪ್ರೋಟೀನ್ ಸಿಗ್ತಾಯಿದೆ ಅದರಲ್ಲಿ. ಮತ್ತು ಅಲ್ಲಿ ಯಾವುದೇ ಮೈದಾ ಇಲ್ಲ, ನಾವು ಪ್ಯೂರ್ ಗೋಧಿ ಹಿಟ್ಟಿಂದ ಮಾಡುವಂಥ ಅದು ಪದಾರ್ಥ. ಎಲ್ಲ ನಾವು ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಯಾವುದೇ ಮೈದಾ ಹಿಟ್ಟು ಆಗ್ತಾಯಿಲ್ಲ. ಆಮೇಲೆ ಈಗ ಗೇರು ಹಣ್ಣಿನ ಈ ಬೆಲ್ಲ ಅಂತ ಹೇಳಿದ್ವ, ಜೋನಿ ಬೆಲ್ಲದಲ್ಲಿ ಅದರ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂಶ ತುಂಬ ಕಮ್ಮಿ ಇದೆ. ನಿಮ್ಮ ಕಬ್ಬಿನ ಬೆಲ್ಲಕ್ಕೆ ಹೋಲಿಸಿದರೆ ತುಂಬ ಕಮ್ಮಿ ಇದೆ. ಹಾಗಾದರೆ ಶುಗರ್ ಪೇಷಂಟಿಗೆ ಕಬ್ಬಿನ ಬೆಲ್ಲಕ್ಕಿಂತ ಈ ಬೆಲ್ಲ ಒಳ್ಳೆಯದು, ಸೂಕ್ತ. ಹಾಗೆ ಇದರಲ್ಲಿ ಹೆಚ್ಚಿನ ವಿಟಮಿನ್ ಸಿ ಅಂಶ ಇದೆ. ಯಾರು ಕೂಡ ನಾವು ಕಿತ್ತಳೆ ಹಣ್ಣು ನೋಡ್ತೀವಿ, ತಿಂತೀವಿ. ಕಿತ್ತಳೆ ಹಣ್ಣಿನ 4ರಿಂದ 5 ಪಟ್ಟು ವಿಟಮಿನ್ ಸಿ ಗೇರು ಹಣ್ಣಲ್ಲಿದೆ. ಇದನ್ನು ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ. ಹಾಗೆ ಇದರಲ್ಲಿ ಕಬ್ಬಿಣದ ಅಂಶ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಗೇರು ಹಣ್ಣಿನ ಯಾವುದೇ ಪದಾರ್ಥ ತೊಗೊಂಡ್ರೂ ಕೂಡ ನಿಮಗೆ ಆರೋಗ್ಯಕ್ಕೆ ಉತ್ತಮವಾದ ಒಂದು ಪರಿಣಾಮವನ್ನು ನೀಡಲಿಕ್ಕಿದೆ. ಹಾಗೆ ಸಂಶೋಧನಾ ನಿಯತಕಾಲಿಕೆಯಿಂದ ನಮಗೇನು ತಿಳಿದುಪಟ್ಟಿದೆ ಅಂದರೆ, ಹಣ್ಣಿನ ರಸ ಕುಡಿಯೋದ್ರಿಂದ ನಿಮಗೆ ಡಯಾಬಿಟಿಸ್ ರೋಗ ಇರುವವರಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಇಂಪ್ರೂವ್ ಆಗಿರೋದು ಕಂಡು ಬಂದಿದೆ. ಇದು ನಮ್ಮಲ್ಲ, ಹೊರದೇಶದಿಂದನೇ ಅದನ್ನು ನೀವು ಸಂಶೋಧನೆ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ನಾವೀಗ ಜನರಿಗೆ ಈ ಗೇರು ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನದ ಬಗ್ಗೆ ಹೆಚ್ಚಿನ ನಾವು ಈ ಒಂದು ವಿಷಯವನ್ನು ಅವ್ರಿಗೆ ತಿಳಿಸಬೇಕಾಗಿದೆ. ಹೆಚ್ಚೆಚ್ಚು ಅದನ್ನು ಜನರು ಉಪಯೋಗಿಸ್ತಿದ್ದಾಗೆ ರೈತರಿಗೂ ಕೂಡ ಇದರಿಂದ ಹೆಚ್ಚಿನ ಅನುಕೂಲ ಆಗಲಿಕ್ಕಿದೆ. ಹಾಗೆ ಅವರ ಆದಾಯ ಕೂಡ ವೃದ್ಧಿ ಆಗಲಿಕ್ಕಿದೆ. ಹೀಗೆ ಕ್ಯಾಶು ಆ್ಯಪಲ್ನ ಜೆಲ್ಲಿ ಇರ್ಬೋದು, ಸ್ವೀಟ್ನರ್ ಇರ್ಬೋದು, ಅದೇ ರೀತಿ ಬೆಲ್ಲ ಇರ್ಬೋದು, ಅದೇ ರೀತಿ ಸೈಡರ್ ಇರ್ಬೋದು, ಜೊತೆಗೆ ಕುಕ್ಕೀಸ್ ಇರ್ಬೋದು, ಹೀಗೆ ಒಟ್ಟು 17 ಬಗೆಯ ಖಾದ್ಯಗಳನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಈಗ ಪುತ್ತೂರಿನಲ್ಲಿರುವಂಥ ಗೇರು ಸಂಶೋಧನಾ ನಿರ್ದೇಶನಾಲಯ ಈಗ ಒಂದು ಅಭಿವೃದ್ಧಿಪಡಿಸಿರುವಂಥದ್ದು ಮಾತ್ರ ಅಲ್ಲ, ಯಾರೆಲ್ಲ ಆಸಕ್ತರಿದ್ದಾರೋ ಅವರಿಗೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸೊ ಈ ಮೂಲಕ ನಮ್ಮ ಊರಿನ ಒಂದು ಬೆಳೆಯಾಗಿರುವಂತಹ ಗೇರು ಒಂದು ಹಣ್ಣಿಗೂ ಕೂಡ ಉತ್ತಮವಾದ ಒಂದು ಮಾರುಕಟ್ಟೆಯನ್ನು ಒದಗಿಸುವಂತಹ ಪ್ರಯತ್ನ ಈ ಮೂಲಕ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಇದನ್ನು ಒಂದು ಬಳಕೆ ಮಾಡಿಕೊಂಡು ಉತ್ಪನ್ನಗಳನ್ನು ಬಳಕೆ ಮಾಡಿಕೊಳ್ಳುವಂತಹ ಒಂದು ಆಸಕ್ತಿ ಇದೆಯೋ ಅವರು ಪುತ್ತೂರಿನಲ್ಲಿರುವಂತಹ ಗೇರು ಸಂಶೋಧನಾ ನಿರ್ದೇಶನಾಲಯವನ್ನು ಸಂಪರ್ಕ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಯತೀಶ್ ಉಪ್ಪಳಿಗೆ ಮತ್ತು ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.